ಅಂಬುರುವಗಳ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳು ಅಂಬಿಕಾ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿದೆಯ ಧ್ವಜಗೆ ಕೈ ಮುಗಿದು ಭುಜಗೆ ಬಡಬಡುತ್ತ ವರ್ಣಿಪೆ ನೀ ಕಥಾಮೃತ ಬಲಿದೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಯೋಧ್ಯಾಧಿಪತಿ ಯಾರೆಂದುಕೊಂಡಿದ್ದೀರಿ? ರಾಮಚಂದ್ರ ಆತನ ಅನುಜ ಶತ್ರುಘ್ನ ಹಾಗೆಂದುಕೊಳ್ಳಬಹುದು.
ಹೊರಟು ಬಂದಂತಹ ಕಾರ್ಯ. ಅನೇಕವಿದೆ ಅನೇಕವಿದೆ. ತುರಗವನು ಶೃಂಗಾರದಿ ಹರಡಿ ಬಾಲರ ಕಪ್ಪ ಗೊಂಬರಿ ಹರಿದೇನ ಕಾಲದೊಂದಿಗೆ ಹೊರಡಿಸುವುದಲೇ ತುರಗವನು ಶೃಂಗರಿಸಿ ಓಂ ಶ್ರೀರಾಮ ಭುವನಾಭಿರಾಮ ರಘುಕುಲ ವಂಶೋದ್ಧಾರಕ ನಮೋ ನಮಃ. ರಾಮ ನಾಮ ಎನ್ನುವ ಎರಡಕ್ಷರವಲದಿಂದಲೇ ಸರ್ವ ಪಾಪಗಳು ಪರಿಹಾರವಾಗುವುದು. ಅಂತಹ ಶ್ರೀರಾಮನೇ ಇಂದು ರಾವಣಾದಿಗಳ ಪಾಪಮಯವನ್ನು ಹೊಂದಿದ್ದಾನೆ. ಅದರ ಪರಿಹಾರಾರ್ಥವಾಗಿ ಗುರು ವಸಿಷ್ಠರ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ಮಾಡಲು ಸಂಕಲ್ಪಿಸಿ ಪೂಜಿಸಲ್ಪಟ್ಟ ಯಜ್ಞಾಶ್ವದ ರಕ್ಷಣೆಯ ಜವಾಬ್ದಾರಿಯನ್ನು ನನಗೆ ಒದಗಿಸಿರುತ್ತಾನೆ. ಈ ಮಹಾನ್ ಕಾರ್ಯ ಹಾಗೂ ತುರಗವನ್ನು ಶೃಂಗರಿಸಿ ಸುಮುಹೂರ್ತದಲ್ಲಿ ಹೊರಡಬೇಕು. ಎಲ್ಲೇ ಕುದುರೆ ದೂತ. ಸ್ವಾಮಿ ಬುದ್ಧಿ ನಿಮ್ಮ ಕಾಲ ಮೇಲೆ ಅಡ್ಡವಿದ್ದೇವೆ. ಎದ್ದೇಳು ಮೇಲೆ. ಎಲ್ಲಿ ತುರಗ? ಸ್ವಾಮಿ ಇಲ್ಲೈತೆ ಕುದುರೆ. ಏನು ಕುದುರೆ ಬಡಕಲಾಗಿದೆ? ಸರಿಯಾಗಿ ಸಾಕೋದಿಲ್ಲವೋ? ಸರಿಯಾಗಿ ಸಾಕ್ತೇನೆ ಬುದ್ಧಿ. ಹೇಗೆ ಸಾಕಿದ್ದಿ? ಸ್ವಾಮಿ ನೀವು ಕಲಿಸಿದ ಹುರ್ಲಿಯನ್ನು ಜೋರಾಗಿ ಬೇಯಿಸಿ ಹುರ್ಲಿಯನ್ನು ನಾನು ತಿಂದು ಅದರ ನೀರು ಮಾತ್ರ ಕುದುರೆಗೆ ಕೊಟ್ಟೆ. ಅದ್ಯಾಕೋ ಹಾಗೆ ಮಾಡಿದೆ? ಅಗ್ರಶಾಲ್ಯ ಪಂಡಿತರು ಜೀವ ಒಳ್ಳೆಯದಾಗ್ಲಿಕ್ಕೆ ಸ್ವಲ್ಪ ಬೇರೆ ಎಲ್ಲ ಕೊಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಅದರ ನೀರು ಕುಡಿದ್ರೆ ಸಾಕು, ಬೇರನ್ನು ಬಿಸಾಡಿ ಬಿಡಿ ಅಂದರು. ದೂತ, ಇನ್ನು ಮುಂದೆ ಹಾಗೆ ಮಾಡಬೇಡ. ಹುರುಳಿಯನ್ನು ಕುದುರೆಗೆ ಕೊಡಬೇಕು. ಹೌದೇನೋ? ಕುದುರೆಗೆ ಏನೆಲ್ಲ ಬುದ್ಧಿ ಕಲಿಸಿದ್ದಿ? ಭಾರಿ ಬುದ್ಧಿ ಕಲಿಸಿದ್ದೀನಿ. ನೋಡೋಣ, ಅದರ ಪರೀಕ್ಷೆ ಒಮ್ಮೆ ನಡೆಯಲಿ. ಲಕ್ಷ್ಮಿ, ನಾನು ಹೇಳಿದಾಗೆ ಮಾಡ್ಬೇಕು. ಲಕ್ಷ್ಮಿ ದುಮುಬಲ್ಲ ದುಮುಬಲ್ಲ ವಿರಸ್ತೇರು ವಿರಸ್ತೇರು. ಅದ್ಯಾವ ಭಾಷೆಯೋ? ಅದು ನಮ್ಮ
ಜಯ ಜಯ ನಾರಾಯಣ ಶಂಕರ ಶಶಿಧರ ಜಯ ಜಯ ನಾರಾಯಣ ನನ್ನಿಂದ ಸಾಧ್ಯವಾದ ಉಪಚಾರವನ್ನು ಮಾಡಿದ್ದೇನೆ. ಶ್ರೀರಾಮನ ಯಜ್ಞಾಶ್ವದ ಬೆಂಗಾವಲಿಗೆ ಬಂದವರು ನಾವು. ದಿಗ್ವಿಜಯವನ್ನು ಮುಂದುವರಿಸುತ್ತಾ ಯಮುನಾ ನದಿ ತೀರದಲ್ಲಿದ್ದೇವೆ. ನೀರಿಗಿಳಿದ ಕುದುರೆ ಕಣ್ಮರೆಯಾಗಿದೆ. ತ್ರಿಕಾಲಜ್ಞಾನಿಯಾದ ನೀವು ಆ ಕುದುರೆಯ ಇರವನ್ನು ತಿಳಿಸುವಿರಾ ಸ್ವಾಮಿ? ಶತ್ರುಘ್ನ ದೇವ, ನಾರದೋತ್ತಮರೇ, ಇದು ಈ ನದಿಯ ತಳಭಾಗದಲ್ಲಿ ಒಂದು ಮನೋಹರವಾದ ನಗರವಿದೆ. ಅದೇ ಮಾಯಾಪುರಿ. ಅಲ್ಲಿ ಕುಮುದಿನಿ ಎಂಬುವಳು ನೆಲೆಯಾಗಿದ್ದಾಳೆ. ಹೌದೇ ಸ್ವಾಮಿ? ರಕ್ಕಸನ ಮಗಳಾದರೂ ಶ್ರೀರಾಮನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ
ಬಲಿಯ ಪರಾಕ್ರಮ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಈ ಮಾಯಾಪುರಿಗೆ ಯಾರೆಂದುಕೊಂಡಿದ್ದೀರಿ? ಮದನಾಕ್ಷಿ ನಾನೇ ಸರಿ ಹೊರಟು ಬಂದಂತ ವಿಜಯ. ಅನೇಕವಿದೆ. ನಮ್ಮೊಡತಿ ಮಾರೀಚ ಸುತೆ ಕುಮುದಿನಿ ತಪಸ್ಸನ್ನಾಚರಿಸಿ ಶ್ರೀರಾಮನ ದರ್ಶನಕ್ಕಾಗಿ ಹಂಬಲಿಸುತ್ತಾ ಇದ್ದಾಳೆ. ಅವಳ ಆದೇಶದಂತೆ ಈ ರಾಜ್ಯದಲ್ಲಿ ನಾನು ಮದನಾಕ್ಷಿ ಎಂಬುವಳು ಆಡಳಿತವನ್ನು ನಡೆಸುತ್ತಾ ಇದ್ದೇನೆ. ನನಗೆ ಮದನಾಕ್ಷಿ ಎಂಬುದಾಗಿ ಬರಲೊಂದು ಕಾರಣವಿದೆ. ಪ್ರಹಸ್ತ ಪುತ್ರಿಯಾದಂತಹ ನನ್ನನ್ನು ಎಲ್ಲರೂ ಮದನಾಕ್ಷಿ ಎಂಬುದಾಗಿ ಕರೆಯುತ್ತಿದ್ದಾರೆ. ನನ್ನ ಸೋದರಿಯಾದಂತಹ ತಾರಾವಳಿ ನನಗೆ ಸಹಕಾರಿಯಾಗಿ ಮಂತ್ರಿಣಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾಳೆ. ಹೀಗೆಲ್ಲ ಸುಖ ಶಾಂತಿಯಿಂದ ನಮ್ಮ ಈ ಪುರ ಇರುವಾಗ ಈಗಾಗಲೇ ಬಂದು ದೂತಿ ಹೇಳಿದಂತಹ ಮಾತು, ಈ ನಮ್ಮ ರಾಜ್ಯಕ್ಕೆ ಶತ್ರುಘ್ನ ಎಂಬುವಾತ ದಾಳಿಯನ್ನು ಮಾಡಿದ್ದಾನಂತೆ. ಏಕೆ ಕಾರಣವೆಂದರೆ ಅಶ್ವಮೇಧವನ್ನು ನಾವು ಬಂಧಿಸಿದ್ದೇವೆ. ಆ ಕಾರಣವಾಗಿ ನಮ್ಮ ಈ ರಾಜ್ಯಕ್ಕೆ ದಾಳಿಯನ್ನು ಮಾಡಿದ್ದಾನೆ. ದಾಳಿ ಮಾಡಿದ್ದು ಮಾತ್ರವಲ್ಲ, ಸೈನಿಕರನ್ನೆಲ್ಲ ಓಡಿಸಿದ್ದಾನಂತೆ. ದೂತಿ ಪ್ರಶ್ನಿಸಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನಂತೆ. ಹೀಗೆಲ್ಲ ಇರುವಾಗ ನಾವು ಸುಮ್ಮನಿರುವುದು ಸರಿಯಲ್ಲ. ಎಲ್ಲಿ ಮಂತ್ರಿನಿ ಬರಲಿ ಸಭೆಗೆ? ಒಡೆದ ಮನೆಗೆ ಕರೆಸಿದ ಕಾರಣ ಕ್ಷಣದೊಳಗಾನ ನಡೆಸುವೆನು ಮಡಿದಂಗಳು ಚದುರೆ. ತಾರಾವಳಿ, ಅವಸರದ ಕಡೆ ಓಡಾಡಿ ಬಂದಿದ್ದೇನೆ. ಹೌದು. ಯಾಕಾಗಿ ಕರೆದ್ದೀರಿ? ನನ್ನಿಂದ ಏನಾಗಬೇಕು ಹೇಳಿ. ತಾರಾವಳಿ, ಎಲೆ ಬಂದಿದ್ದು ಹೇಳು. ಎಲೆ ಮಂತ್ರಿ ತಾರಾವಳಿ ದುರದೀಗ ಕಲಹ ಸೇರಿಸು ಹೊರೆಯಲಿ ಕಲಹ ಕೆಂದು ಶತ್ರುವಿನ ಗೆಲ್ಲಲು. ತಾರಾವಳಿ, ಯುದ್ಧ ಸನ್ನಾಹ ಮಾಡು. ಶ್ರೀರಾಮನ ಯಜ್ಞಾಶ್ವದ ರಕ್ಷಣೆಗಾಗಿ ಆ ಪಾವನ ಮೂರ್ತಿಯಾದಂತಹ ಶ್ರೀರಾಮನು ನಮ್ಮ ಈ ಪುರಕ್ಕೆ ಬರದಿರಲಾರ. ಶ್ರೀರಾಮ ಏನಾದ್ರೂ ನಮ್ಮ ಈ ಪುರಕ್ಕೆ ಬಂದ ಅಂತಾದ್ರೆ ನಮ್ಮ ಮಹಾರಾಣಿಯ ಆಸೆಯು ನೆರವೇರುತ್ತದೆ. ಹಾಗಾಗಿ ಕೇಳುತ್ತಿದ್ದೇನೆ, ನಿನ್ನ ಅಭಿಪ್ರಾಯವೇನೆಂಬುದನ್ನು ತಿಳಿಸುವೆಯಾ? ಮಹಾರಾಣಿ, ಎರಗುದವಾದ ಮೋಕ್ಷಯ
ಹೌದು. ಅದಕ್ಕಾಗಿ ದೇವದರ್ಶನದ ಹಂಗು ತೊರೆದು ಹೊರಡೋಣ. ಹಾಗೆ ಆಗಲಿ. ನನಗೆದುರಾಗುತ್ತ ನಿನ್ನ ಶೌರ್ಯವ ಪರೀಕ್ಷಿಸು ಬೇಗ. ನದಿಗರ್ಭದಲ್ಲಿ ಅಡಗುದಾನ ನಿರ್ಮಿಸಿಕೊಂಡು ಕೆಲವು ಮಂದಿಯನ್ನು ಗೆದ್ದಿರಬಹುದು. ಹೌದು. ಆದರೆ ನಿನ್ನೆದುರು ನಿಂತವ ಈ ವೀರನೆದುರು ಅದೆಲ್ಲ ನಡೆಯಲಿಕ್ಕಿಲ್ಲ. ಸರ್ವದೊಳ್ಳಿತು ಎಂದರೆ ವಿಜಯವು ಬಾರದು ಬೇಳಿದಗೆ. ನನ್ನೆದುರು ನಿಂತಿದೆಯಲ್ಲ, ಯಾರು ನೀನು? ನಿನ್ನ ಹೆಸರೇನು? ರಣಪಂಡಿತ ನಾನು. ನನ್ನ ಬಾಣಕ್ಕೆ ಬಲಿಯಾಗದಿರೋ, ಹಿಂದೆ ಹೋದರೆ ಲೇಸು. ಯುದ್ಧರಂಗಕ್ಕೆ ಬಂದು ನಿಂತಿದ್ದಿ. ಅಬಲ ಹೆಣ್ಣೆಂದು ಹಿಂದಕ್ಕೆ ಹೋದರೆ ಶ್ರೀರಾಮನ ಕೀರ್ತಿಗೆ ಕಳಂಕ ತಂದಂತಾಗುತ್ತದೆ. ಹೌದು. ನನ್ನ ಪರಿಚಯ ನಿನಗೆ ಅಗತ್ಯವಿಲ್ಲ, ನಿಲ್ಲ ಯುದ್ಧಕ್ಕೆ. ಕ್ಷಣ ತುರಗವನೊಪ್ಪಿಸೆ ಕರುಣದಿ. ಏನೆಲ್ಲ ದಿಗ್ವಿಜಯಕ್ಕೆ ಮುಂದಟ್ಟಿ ಬಂದ ಶ್ರೀರಾಮನ ಯಜ್ಞಾಶ್ವವನ್ನು ಬಂಧಿಸಿದ್ದೀರಲ್ಲ. ಹೌದು. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಏನು? ಬಂಧಿಸಿದ ಹಯವನ್ನು ಬಿಡಿ, ಕಪ್ಪಗಾಣಿಕೆ ಕೊಟ್ಟು ಶರಣಾಗಿ. ನಿನ್ನೆದುರು ನಿಂತವ ಧನುಜಾರಿಯಾದ ಶ್ರೀರಾಮನ ಸೋದರನಿದ್ದೇನೆ, ಎಚ್ಚರಿಕೆ. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿದರೆ ನಗು ಬರುತ್ತಿದೆ ನನಗೆ. ಗೊತ್ತೇ, ಜಲಜಾಬಕಿಗೆ ಸೋದರನಾದೇಡೆ ಉಳಿದೆಂಬೆನು ನಾನು.
ಕಲಹದಿ ನಿನ್ನನ್ನು ಸೆರೆ ಹಿಡಿಯಲು ಕಲಹದಿ ನಿನ್ನನ್ನು ಸೆರೆ ಹಿಡಿಯಲು ಕಲಹದಿ ನಿನ್ನನ್ನು ಸೆರೆ ಹಿಡಿಯಲು ಜಗದೊಳಗೆ ನನಗಾರೆ ಕಲಹದಿ ಸೆರೆ ಹಿಡಿಯಲು ಜಗನೇ ನನಗೆ ಯಾರೆ ಜಲದ ಕಲಹದಿ ನಿನ್ನನ್ನು ಸೆರೆ ಹಿಡಿಯಲು ಜಗದೊಳಗೆ ನನಗಿದಿರು ಜಲದ ಬಗೆಗೆ ಸೋದರ ನಾದೆಡೆ ಒಡಿದಂಬೆನು ನಾನು ಕಲಹದಿ ನಿನ್ನನ್ನು ಸೆರೆ ಹಿಡಿಯಲು ಜಗದೊಳಗೆ ಎನಗಿದಿರೆ ಜಗದೊಳು ಎನಗಿದಿರೆ ಅಯ್ಯ ನೀನು ಹೇಳುವ ಮಾತುಗಳನ್ನು ಕೇಳಿದರೆ ನನಗೆ ನಗು ಬರುತ್ತಿದೆ. ಯಾಕೆ? ಏಕೆ ಗೊತ್ತೇ? ನೀನು ಜಲಜಾಂಬಕನಿಗೆ ಸೋದರನಂತೆ. ನೀನು ಏನಾದರೂ ಜಲಜಾಂಬಕನಿಗೆ ಸೋದರನಾದರೆ ಅದಕ್ಕೆ ನಾನು ಒಳಿತನ್ನೇ ಎಂಬುವೆನು ವಿನಃ ಕೆಟ್ಟದನ್ನು ಬಯಸುವವನಲ್ಲ. ಹಾಗಾಗಿ ಹೇಳುತ್ತಿದ್ದೇನೆ, ನಿನ್ನ ಕುದುರೆಯನ್ನು ನೀನು ನನ್ನ ಕಾಲಿಗೆ ಎರಗಿ ಶರಣಾದರೆ ಸರಿ, ಇಲ್ಲದಿದ್ದರೆ ಜತನ. ಏನು? ಕಪ್ಪವನ್ನು ಸಲ್ಲಿಸಿ ಪಾದಕ್ಕೆ ಬೊಡಬಿಟ್ಟರೆ ಕೊರವೆ, ಹಾ. ತಪ್ಪಿದರೆ ತರಿವೆ. ಎಲ್ಲ ಶತ್ರುಘ್ನ
ಪಾದತಲದಲ್ಲಿ ಈ ಪುರವನ್ನು ಮತ್ತು ಸಕಲ ಸಂಪತ್ತನ್ನು ಕುದುರೆಯೊಂದಿಗೆ ಸಮುತ್ತೇನೆ. ಸ್ವೀಕರಿಸು. ಶ್ರೀರಾಮನ ಮಂಗಲ ಮೂರ್ತಿಯನ್ನು ಕಣ್ಣು ತುಂಬ ನೋಡಿ ಸಾರ್ಥಕಗೊಳಿಸುತ್ತೇವೆ. ದೇವ, ಇದು ಮುಂದೆ ಶಿವಭಕ್ತನೊಂದಿಗೆ ಪ್ರಧಾನ ಪ್ರಾಪ್ತಿಯಾಗಲಿದೆ. ಅದಕ್ಕಾಗಿ ಆತನನ್ನು ಗೆಲ್ಲಲು ದಿವ್ಯ ಶಕ್ತಿ ಆಯುಧವನ್ನು ನೀಡುತ್ತಿದ್ದೇನೆ. ನಿಮಗೆ ಮುಂದಕ್ಕೆ ಒಳಿತಾಗಲಿ. ಅಮ್ಮ ಯೋಗಿನಿ, ಇನ್ನು ನಿಮ್ಮ ಮೇಲೆ ಮುನಿಸಿಲ್ಲ ಅಮ್ಮ. ಈ ಬೆರಳ ಮುದ್ರಿಕೆಯನ್ನು ನೀಡುತ್ತಿದ್ದೇನೆ. ಇದನ್ನು ಹಿಡಿದು ಶ್ರೀರಾಮನನ್ನು ಸ್ಮರಿಸಿದರೆ ಸಾಕೇತಪುರವನ್ನು ಸೇರುವಿರಿ. ಶೂರ ವಿಜಯ ಸದ್ಗುಣ ಸಾರ ಸಾರಸಾಮ ಕದೀರ ಶರದಿ ಗಂಭೀರ ಭೂತಳದೊಳಗ ಭುಜಬಲ ಸ್ವಸ್ತಿ. ಯಾರಿಂದ ವೀರ್ಯ ವಿಕ್ರಮ ಜಗತ್ತಿನ ಸರ್ವರಿಗೂ ವಿತರಿಸಲ್ಪಟ್ಟಿತೋ, ಯಾವನು ರಣಶೂರನು ಸದಾ ವಿಜಯ ಆಗಿದ್ದು ಸರತಿ ಗಂಭೀರನು ಧರ್ಮ ಮೂರ್ತಿಯು ಪೌರುಷಾಗ್ರಣಿಯೂ ಆಗಿರುವನೆ. ಆ ಅಯೋಧ್ಯೆಯ ಚಕ್ರವರ್ತಿ ಶ್ರೀರಾಮಚಂದ್ರನ ಯಜ್ಞಾಚದ ಕುದುರೆ ಇದು. ಕುದುರೆಯ ಹಣೆಯ ಲಿಖಿತವನ್ನು ಓದಿ ಪ್ರತಿಭಟಿಸುವ ಕೆಚ್ಚುಳ್ಳ ಪಟುಪಟರಾದರೆ ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಶ್ರೀರಾಮನನ್ನು ಗೌರವಿಸುವವರು ಬೆಂಗಾವಲ ಸೇನೆಯ ನಾಯಕನಿಗೆ ಕಪಕಾಣಿಕೆ ಎದ್ದು ಶರಣಾಗಬೇಕು. ಇತಿ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಏನಂತೆ
ಮರದ ಬಳ್ಳಿಯ ತೆಗೆದ ತೋತಗದ ದಿನದ ಜನುದ ದಿನದ ತಿಮಿದ ದಿನದ ಗಿಡ ದಿನದ ಜನುದ ದಿನದ ತಿಮಿದ ದಿನ ಧೈರ್ಯ ಧೈರ್ಯ ದಯ್ಯ ದಯ್ಯ ಮರಬಳ್ಳಿಯ ತೆಗೆದ ಮರಬಳ್ಳಿಯ ತೆಗೆದ ಕುದುರೆಯ ಕೊರಳದೊಳಗೆ ಬಿಗಿದ ಹೊಲಗಳಿಗೆ ಕನಸುಗಳನ್ನು ಕಳುವ ರಹಸ್ಯವೆಲ್ಲಡೆ ಗೆಳೆಯರೇ, ಕುದುರೆ ದೊಡ್ಡದಾದರೇನು? ನಾನು ಸಣ್ಣವನಾದರೆ ಅದು ಆ ಮರವನ್ನು ಬಳಸಿ ಮೇಲೆಯಿಂದ ಬಳ್ಳಿಯನ್ನು ಕಾಣುತ್ತಿದೆ ಅಲ್ಲ, ಅದನ್ನು ಕಿತ್ತು ತೆಗೆಯುತ್ತೇನೆ. ಒಂದು ತುದಿಯನ್ನು ಕುದುರೆಯ ಕೊರಳಿಗೆ ಬಿಗಿದು ಇನ್ನೊಂದು ತುದಿಯನ್ನು ಕದಲಗಿರಕ್ಕೆ ಕಟ್ಟುತ್ತೇನೆ. ಲವಕುಮಾರ, ಬಾಳೆಗಿರಕ್ಕೆ ಕಟ್ಟಿದರೆ ಅದು ಓಡಿ ಹೋಗಲಿಕ್ಕಿಲ್ಲವೋ? ಓಹೋ, ಇದು ಆಗಲಿಕ್ಕಿಲ್ಲ. ಆ ಮರದ ಬುಡಕ್ಕೆ ಬಿಗಿಯುತ್ತೇನೆ. ಏನಪ್ಪ ಏನಪ್ಪ ಇದು? ಏನಾಟ ನಿಮ್ದು? ಇದು ಆಟವಲ್ಲ, ಕುದುರೆಯನ್ನು ಬಿಟ್ಟವ್ರಿಗೊಂದು ಪಾಠ. ಚೋಟುದ ಹುಡುಗ, ಅದು ಸಾಮಾನ್ಯ ಕುದುರೆ ಅಲ್ಲ, ರಾಯರ ಕುದುರೆ. ಅದರೊಂದಿಗೆ ನಿಮಗೇನು ಕೆಲಸ? ಬಿಟ್ರು ಹೋಗ್ರು. ನಮ್ಮ ವಿಚಾರ ಹಾಗಿರಲಿ, ನೀನ್ಯಾಕೆ ಹೀಗೆ ಬಾಯಿ ಬಡಿದು ಕೇಳುತ್ತಿ? ಯಾಕೆಂದರೆ ನಾನು ಆ ಕುದುರೆ ಯಜಮಾನ. ಅಂದರೆ ನೀನು ರಾಮನ ಶತ್ರುಘ್ನನು? ತಲೆರೆಟ್ಟಿ, ಏನೋ ಕುದುರೆಯನ್ನು ನೋಡಿಕೊಳ್ಳೋ ನಾನೇ ಹನುಮನಾಯಕ ಅಂತ ನನ್ನ ಬಿಡ್ತು. ಅಲ್ಲಲ್ಲ, ನನ್ನ ಹೆಸರು. ಈಗೊಬ್ಬ ಹುಡುಗ, ಸುಮ್ಮನೆ ಮಕ್ಕಳೊಟ್ಟಿಗೆ ಮಾಡಬೇಡ, ಕುದುರೆಯನ್ನು ಬಿಡು. ನಮ್ಮ ಯಜಮಾನಿಗೆ ಗೊತ್ತಾದ್ರೆ ಮೊದಲೇನಾಗ್ತದೆ? ಮೊದಲು ನನ್ನ ಬೆನ್ನು ಉಡಿಯಾಗ್ತದೆ, ಆಮೇಲೆ ನಿಮ್ದು. ಆಗಲಿ ಅಪ್ಪ, ಮೊದಲ ಮರ್ಯಾದೆ ನಿನಗೆ ಸಲ್ಲಲಿ. ಚಿಕ್ಕ ಹುಡುಗರೊಂದು ಉಕ್ಕಿ ಬಂದ ಪ್ರೀತಿಯಿಂದ ಮಾತನಾಡಿದರೆ ಮುನಿದರ ಮುಕ್ಕಣ್ಣ ನಾನು. ಮುನಿದರೆ ಏನು ಮಾಡುವೆ? ಅದೇ ಕಷ್ಟ. ಮುನಿದರೆ ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಿಶ್ಚಯ. ಏನು? ನಿಮ್ಮ ಸಖಿ ಮಗ್ಗ ಮಾತು ಮಾಡುತ್ತೇನೆ. ಹೇಗೆ? ರಾರೇ ರಾರೇ ರಾರೇ. ಹೊರಬಂದ ನಳಿಯಲಿಯನು ನೀನು ಬಾಲಕ!
ತೋರಿಸಿದ್ದು? ಹಾ, ಹತ್ತಿರಕ್ಕೆ ಹಾಕು. ಮಕ್ಕಳೇ, ಯಾಕೆ ಹೀಗೆ ಭಯಗ್ರಸ್ತರಾಗಿದ್ದೀರಿ? ಲವ ಎಲ್ಲಿದ್ದಾನೆ? ಏನು ಹೇಳಲಿ ತಾಯಿ? ಏನಾಯ್ತು ಒಟ್ಟುಗಳೇ? ಅಮ್ಮ, ನಾವು ಲವನೊಂದಿಗೆ ಊರೆಲ್ಲ ಸುತ್ತುವಾಗ ಒಂದು ಕುದುರೆ ಕಾಣಿಸಿತು. ಮುಂದೇನಾಯ್ತು? ಅದರ ಹಣೆಯಿಂದ ಲಿಖಿತ ಓದಿಯ ನಾವೆಲ್ಲ ಬೇಡ ಬೇಡ ಎಂದವೆ. ಮಾತನ್ನು ಕೇಳದೆ ಕುದುರೆಯನ್ನು ಬಂಧಿಸಿದ. ಆಮೇಲೇನಾಯ್ತು? ಅವರಿಗೂ ಲವನಿಗೂ ಯುದ್ಧವಾಯ್ತಮ್ಮ. ಲವ ಸೋತು ಹೋದನವ. ಅವರು ಲವನ ಕೈಕಾಲು ಕಟ್ಟಿ ರಥಕ್ಕೆ ಹಾಕಿ ಕೊಂಡು ಹೋದರಮ್ಮ. ಅಯ್ಯೋ, ಕೊಂಜಲೋಚನ ಕಾರುಣಾಭುಜ ಕೊಂಜಲೋಚನ ಕಾರುಣಾಭುಜ ಮಂಜುಳಾಗರ ಮಾರಸ ಇಲ್ಲವೈ ಕುಶ ಇಲ್ಲವೈ ಕುಶ ಮಲ್ಲ ಸಾಗಸ ಎಲ್ಲಿಗೈದಿದ ಬಲ್ಲ ಪೌರುಷ ಕಂಜಲೋಚನ ಕಾರುಣಾಭುದೇ ಅಯ್ಯೋ ಶಿವನೇ, ಹೀಗೂ ಆಯ್ತೆ ರಾಮ. ಗರ್ಭಿಣಿಯಾದ ನನ್ನನ್ನು ಪರಿತ್ಯಜಿಸಿದರೂ ಆಕ್ಷೇಪಿಸಲಿಲ್ಲ. ವಾಲ್ಮೀಕಿ ಮಹರ್ಷಿಗಳ ಕರುಣೆಯ ಆಶ್ರಯದಲ್ಲಿ ಉಭಯ ಪುತ್ರರನ್ನು ಹಿಡಿದು ಅವರ ಆಟ ಪಾಠಗಳನ್ನು ನೋಡಿ ನನ್ನ ದುಃಖವನ್ನು ಮರೆತೆ. ಇದೀಗ ನನ್ನೆರಡು ಕಣ್ಣುಗಳಲ್ಲಿ ಒಂದು ಕಣ್ಣು ಕುರುಡಾಯಿತೆ. ಲವನಿಗೆ ಈ ತರದ ಆಪತ್ತು ಬಂತೆ. ಕುಶನೂ ಇಲ್ಲಿಲ್ಲವಲ್ಲ, ಏನು ಮಾಡಲಿ? ರಾಮ ರಾಮ. ಚಿಂತಿಸುವುದಕ್ಕೆ ಬೀಳಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ ಚಿಂತಿಸುವುದಕ್ಕೆ ಬೇಳಮ್ಮಯ್ಯ ನಿಮಗಿಂಥ ದುಃಖ ಬಂದುದೇ ಅಮ್ಮಯ್ಯ ನಿಮಗಿಂಥ ದುಃಖ ಬಂದುದೇ ಅಮ್ಮಯ್ಯ
ಅಂತರಂಗದೊಂದರವೇ ನಮ್ಮಯ್ಯ ಚಂದ್ರವಂತ ಮುಖ ಕಂದಿದೆ ಅಮ್ಮಯ್ಯ ಓ ಅಮ್ಮಯ್ಯ ಅಂತರಂಗದೊಂದರವೇ ನಮ್ಮಯ್ಯ ಚಂದ್ರವಂತ ಮುಖ ಕಂದಿದೆ ಅಮ್ಮಯ್ಯ ಚಿಂತಿಸುವುದೇ ತೋಗೆ ಬೇಳಮ್ಮಯ್ಯ ನಿಮಗಿಂತ ದುಃಖ ಬಂದುದೀಗೆ ಅಮ್ಮಯ್ಯ ಅಮ್ಮಯ್ಯ ಅಮ್ಮ, ಮಗನೇ, ಏಕೆ ಚಿಂತಿಸುತ್ತಿರುವೆ? ನಿನಗೇನಿಂತ ದುಃಖ? ಶಾಪಗ್ರಸ್ತ ಚಂದ್ರನಂತೆ ಮುಖದ ಕಾಂತಿ ಕುಂದಿದೆ, ಇನ್ನೆರಡು ಅಂಗಗಳು ಕಣ್ಣೀರ ಕೊಡಗಲಾಗಿವೆ. ಏನಾಯ್ತಮ್ಮ? ಏನಿದ್ದರೂ ನನ್ನಲ್ಲಿ ಹೇಳಮ್ಮ. ಕಂದ, ಏನೆಂದು ಹೇಳಲಿ? ವಟುಗಳೊಂದಿಗೆ ಕೈತೋಟಕ್ಕೆಂದು ಹೋದಲವನು ಯಜ್ಞಾಶ್ವವನ್ನು ಕಂಡು ಕಟ್ಟಿದರಂತೆ. ಅದನ್ನು ತಡೆದ ಅರಸನಿಗೂ ಲವನಿಗೂ ಯುದ್ಧವಾಗಿ ಲವನನ್ನು ಹಿಂಗಟ್ಟು ಕಟ್ಟಿ ಕೊಂಡೊಯ್ದರಂತೆ ಕುಮಾರ. ಅಮ್ಮನೇ ಚಿಂತಿಸ ಬೇಡದ ಇಲ್ಲ ಅಮ್ಮನೇ ಚಿಂತಿಸ ಬೇಡದರಿಲ್ಲೇನು ಬ್ರಹ್ಮಲಿಖಿತವ ಪುದ ಸುಮ್ಮನೆ ಮರುಗುದರ ನವಗೊಯ್ದವ ಬೊಮ್ಮನ ಪುದನಾಗಲಿ ಅಮ್ಮ, ದುಃಖಿಸಬೇಡ. ವಿಧಿಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೊಂದು ಪುರುಷ ಪ್ರಯತ್ನ ಮಾಡಿರುವುದು ಸರಿಯಲ್ಲ. ಆದರೆ ಏನು ಮಾಡಲಿ ಕಂದ? ಲೋಕವೆಂಬುಳುಗಳೇ ಶ್ರೀಕಂಠನಾನೇ ತಪ್ಪಿದರೆ ಎನ್ನನ್ನು ಜನ ಕರುವೆ ಅಮ್ಮ, ಲವನನ್ನು ಅಷ್ಟ ದಿಕ್ಪಾಲಕರಲ್ಲಿ ಯಾರಾದರೂ ಕೊಂಡೂರಿನಲ್ಲೂ ಹಾಕಿದ್ದರು. ನಾನು ಕರೆತಂದು ತೋರಿಸುತ್ತೇನೆ. ನನ್ನ ಕಾರ್ಯಕ್ಕೆ ಹರಣೆ ತಡೆಯಾಗಲಿ, ಲೋಕವೇ ಮುಳುಗಲಿ. ಶ್ರೀಹರಿಯ ಪಾದದಾನೆ, ನಾನು ಹಿಂಜರಿಯುವವನಲ್ಲ. ಲವನನ್ನು ಕರೆತರಲು ಹೊರಟು ನಿಂತಿದ್ದೇನೆ. ಆಗಲಿ ಮಗನೇ, ನಿನ್ನ ಕಾರ್ಯಕ್ಕೆ ಯಶಸ್ಸು ದೊರಕಲಿ. ಸಿರಿವಂತರಾಗಿ ಸಂಗರ ಶೂರರಾಗಿ ನೀವಿಬ್ಬರು ಕೀರ್ತಿ ಪಡೆಯಿರಿ ಮಕ್ಕಳೇ. ಶಿವನ ಅನುಗ್ರಹದ ರಕ್ಷಾ ಕವಚ ನಿಮ್ಮನ್ನು ಸದಾ ಅನುಗ್ರಹಿಸಲಿ. ಹೋಗಿ ಬಾ ಮಗನೇ. ಆಗಲಿ. ವಾಲ್ಮೀಕಿ ಮುನಿ ಪದವನು ಧ್ಯಾನಿಸುತ್ತಾಗ ವಾಲ್ಮೀಕಿ ಮುನಿ ಪದವನು ಧ್ಯಾನಿಸುತ್ತ ನಿರ್ಮಲದಿ ಅಷ್ಟ ದಿಕ್ಕುಗಳಿಗೊಂದಿಸುತ್ತ ಅಷ್ಟ ದಿಕ್ಕುಗಳಿಗೊಂದಿಸುತ್ತ ವಾಲ್ಮೀಕಿ ಮುನಿ ಪದವ ಒಮ್ಮೆ ಧ್ಯಾನಿಸುತ್ತ ತಾಯಿಯಿಂದ ಆಶೀರ್ವಾದ ಪಡೆದಿದ್ದೇನೆ. ಗುರು ವಾಲ್ಮೀಕಿ ಮಹರ್ಷಿಗಳ ಮನಸ್ಸಿನಲ್ಲಿ ವಂದಿಸುತ್ತಾ ಅಷ್ಟ ದಿಕ್ಕಿಗಳಿಗೂ ದಿಪ್ಪತಿಗಳಿಗೂ ನಮಸ್ಕರಿಸಿದ್ದಾಯ್ತು. ಲವನನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ.
ಹಾರು ಗೆಡಿಸಿ ಮುಂದುವರಿದ ಕಾರಣವೇನು? ಹಾರು ಗೆಡಿಸಿ ಮುಂದುವರಿದ ಕಾರಣವೇನು? ಎಲ್ಲ ಹುಡುಗ ಏನಿಲ್ಲ. ಮುಂದುವರಿಯುತ್ತಿರುವ ನಮ್ಮ ಸೇನೆಯನ್ನು ತಡೆದೇ ಅಲ್ಲ. ಹಾ. ಯಾರು ನೀನು? ಹಾ. ಯಾಕೆ ತಡೆದೆ? ಹಾ. ಬೇಗ ತಿಳಿಸು. ಎಲ್ಲ. ಕಾರಣವೇನೆಂದು ಕೇಳುವ ಕಾರಣವೇನೆಂದು ಕೇಳುವ ಮಾರು ಮತ್ತಾಡಿನಗೆ ಕೊಟ್ಟು ದಾರ ತಮ್ಮ ಲವನ ಬಿಟ್ಟು ಸಾರಲು ಬೇಗ. ದಾರ ತಮ್ಮ ಲವನ ಬಿಟ್ಟು ಸಾರಲು ಬೇಗ. ಅಯ್ಯ, ನಾನು ಯಾರಾಗಲಿ ನನ್ನ ತಮ್ಮ ಚಿಕ್ಕವ. ಒಗ್ಗಟ್ಟಿನಿಂದ ಕಟ್ಟಿಕೊಂಡು ಹೋಗುತ್ತಿದ್ದೀಯಲ್ಲ. ನನ್ನ ಪರಿಚಯ ಕೇಳಿದ್ದೀಯ. ತಂದೆ ನನ್ನನ್ನು ಹುಟ್ಟಿಸಿದವ, ತಾಯಿ ಹೆತ್ತವಳು. ಇನ್ನು ಹೆಚ್ಚಿನ ಮಾಹಿತಿ ನನ್ನ ಬಾಳ ತಿಳಿಸುತ್ತೆ. ಸೊಕ್ಕಿನ ಹುಡುಗ ಇನ್ನು ಕನಿಕರವಿಲ್ಲ. ಇವರೊಂದಿಗೆ ನಿನ್ನ ಕಟ್ಟಿಕೊಂಡ ಇದೆ. ಅಣ್ಣ, ನನ್ನನ್ನು ಇಬ್ಬರು ಕಟ್ಟಿಕೊಂಡು ಹೋದರಲ್ಲ, ಅದರಲ್ಲಿ ಒಬ್ಬ ಸತ್ತ. ಇನ್ನೊಬ್ಬ ಎಲ್ಲಿದ್ದಾನೆ ಗೊತ್ತಾ? ಎಲ್ಲಿದ್ದಾನೆ? ಓ, ಅಲ್ಲಿ ಕುಳಿತಿದ್ದಾನೆ. ಭಾರ ಮೇಲೆ, ಭಾರ ಮೇಲೆ ಬರುತ್ತಿಲ್ವಾ? ನನ್ನನ್ನು ಯಾಕೆ ಕರೆದದ್ದು? ನಿನಗೆ ಸ್ವಲ್ಪ ಸನ್ಮಾನ ಮಾಡಿ ಅಂತ ಕರೆದದ್ದು. ನಿಮ್ಮ ಸನ್ಮಾನ ಎಲ್ಲ ಆಮೇಲೆ ಮಾಡಿ. ಈಗ ನನ್ನಲ್ಲಿ 2 ಜಾದು ಉಂಟು. ಏನು? ಈಗ ನನ್ನ ಹೆಬ್ಬೆರಳು ನನ್ನ ಎದವಡಿಗೆ ಉಂಟು. ಅದನ್ನು ಬಲಬದಿಗೆ ಮಾಡ್ತೇನೆ. ಹೇಗೆ? ಕಣ್ಣು ಮುಚ್ಚಿ. ಮುಚ್ಚ ಕಣ್ಣು. 1 2 3 ನೋಡಿ ಅಂತೆ. ಆಯ್ತು. ಇಲ್ಲ, ಇನ್ನೊಂದುಂಟು. ಕೊಡ ಕೊಡ ಇಲ್ಲಿ ಇಡಿ. ಇಡಿಯಾ? ಇದನ್ನು ನೀವು ಎಷ್ಟು ಹತ್ತಿರ ಇದ್ದೀರಾ ಅದರ ಮೇಲೆ ಆಡ್ತೇನೆ. ನೀವು ಎಷ್ಟು ಕೆಳಗೆ ಹಿಡಿತೀರಾ ಅದರ ಮೇಲೆ ಆಡ್ತೇನೆ. ಹೇಗೆ? ನೋಡಿ, ಮೇಲೆ, ಇನ್ನು ಮೇಲೆ, ಕಾಲ್ ಮೇಲೆ ಆಡಿ. ಮೇಲೆ, ಇನ್ನು ಮೇಲೆ ಮಾಡ. ಕಣ್ಣು ಮುಚ್ಚಿ. ಮುಚ್ಚಾಗನ್ನು ಆಡ್ತೇನೆ. 1 2 3. ಅಣ್ಣ, ಅವ ನಮ್ಮಲ್ಲಿ ತಪ್ಪಿಸಿ ಹೋದ. ಮುಂದೆ ಯಾರು ಬರ್ತಾರೆ ನೋಡೋಣ. ಏನಂತೆ? ಈಗ ತಾನೇ ದೂತ ಹೇಳಿದ ಮಾತು. ಯಜ್ಞಾಶ್ವದ ಬೆಂಗಾಲಿ ಹೋದ ತಮ್ಮ ಶತ್ರುಘ್ನ ಯುದ್ಧದಲ್ಲಿ ಮಡಿದನಂತೆ. ಅವನೊಂದಿಗಿದ್ದ ವೀರ ಯೋಧರು ಕಂಗೆಟ್ಟರೆ ಬಾಲಕರಿಬ್ಬರಿಂದ ಈ ರೀತಿಯ ಕೃತ್ಯ ನಡೆದು ಹೋಯಿತೆ. ಚಿಂತಿಸಿ ಫಲವಿಲ್ಲ. ತಮ್ಮ ಲಕ್ಷ್ಮಣಿದ್ದಾನೆ, ಎಲ್ಲಿ ಬರಲಿ.
ಈ ತರ ಕುಡಿದವೇನು ನನಗೆ ಅದರ ಕಾರ್ಯಗಳೆಲ್ಲೂ ಅಣ್ಣದೇವ ಕೂಡಲೇ ಲಕ್ಷ್ಮಣ ಸಭೆಗೆ ಬರಲಿ ಎಂದು ಕರೆದಿರಲ್ಲ. ನಿಮ್ಮನ್ನು ನೋಡಿದರೆ ಚಿಂತಕಾಂತರಾಗಿ ಕಾಣುತ್ತೀರಿ. ಏನು ಕಾರಣ? ಏನಾಯ್ತು? ಲಕ್ಷ್ಮಣ, ದೂತರು ಹೇಳಿದ ಮಾತಿನಂತೆ ಇಬ್ಬರು ಬಾಲಕರೊಡನೆ ಯುದ್ಧ ಮಾಡಿ ತಮ್ಮ ಶತ್ರುಘ್ನ ಮಡಿದನಂತೆ. ತಮ್ಮ ತಡ ಮಾಡಿದೆ, ಬಂದ ಬಾಲಕರನ್ನು ಕೆಡಹಿ ಬಾ. ಆಗಲಿ ಅಣ್ಣದೇವ, ಹರಸಿ ಕಳುಹಿಸು. ಸತ್ತವಿರಲು ಕಟ್ಟಿದಂತ ಕುದುರೆಯ ಬಿಡಿಸು. ಎಲ್ಲ ಪಡಿವಾರದ ಮಾತಿಗೆ ಬಗ್ಗುವವರು ನಾವಲ್ಲ. ನಿನ್ನಲ್ಲಿ ಸಾಹಸವಿದ್ದರೆ ನಮ್ಮಲ್ಲಿ ತೋರಿಸು, ನೋಡೋಣ. ಲಕ್ಷ್ಮಣೋ ಬಾಲಕರೊಡನೆ ಯುದ್ಧ ಮಾಡಿದನಲ್ಲ, ಮುಂದೆ ಏನು ಮಾಡಬೇಕೆಂದು ಸೋಚದಾಗಿದೆ.
ನಿಧಿಲ ವಿಭ್ರಮ ಗಣ ಹುದ ಚಿನ್ನರುಂಟೆ ಅನ್ನದೇವ, ನಮ್ಮ ಮಾತಿಗೆ ಎದುರುತ್ತರ ಕೊಡುತ್ತೇನೆಂದು ತಾವು ಭಾವಿಸಬಾರದು. ಆದರೂ ಈ ಬಗ್ಗೆ ನನಗೆ ನಂಬಿಕೆ ಬರುತ್ತಿಲ್ಲ. ಕಣ್ಣಾರೆ ಕಂಡರೂ ಪರಂಪರಿಸಿ ನೋಡಬೇಕಂತೆ. ಇದನ್ನು ತಿಳಿದ ಮಹಾಜ್ಞಾನಿಗಳು ನೀವಾಗಿದ್ದೀರಿ. ಶ್ರೀರಾಮ ದೇವ, ಚಿಂತೆಯನ್ನು ಬಿಡಿ. ಒಂದು ವೇಳೆ ನಡೆದ ಘಟನೆ ಹೌದು ಅಲ್ಲವೆಂಬುದನ್ನು ಪರೀಕ್ಷಿಸುವುದಕ್ಕಾಗಿ ರಣಕಣಕ್ಕೆ ನಾನೇ ಮುಂದುವರಿಯುತ್ತೇನೆ. ಹಾಗಾಗಿ ರಣವಿಳಿಯಲು ಹರಸಿ ಕಳುಹಿಸಿಕೊಡಿ ದೇವ. ಆಗಲಿ ಭರತ, ಹೋಗಿ ಬಾ. ಮಾಡುವ ಅವರ ಎಲ್ಲ ಪೌರರೇ, ಅಯೋಧ್ಯಾಧಿಪತಿ ಶ್ರೀರಾಮನು ಯಾಗ ದೀಕ್ಷಿತನಾಗಿ ಪೂಜಿಸಲ್ಪಟ್ಟ ಬೆಂಗಾವಳ ಪಡೆಯೊಂದಿಗೆ ದಿಗ್ವಿಜಯಕ್ಕೆ ಹೊರಟ ಈ ಸಂದರ್ಭ. ವೀರನಾದ ಶತ್ರುಘ್ನನ್ನು ಕೆಡಹಿದವರು ನೀವು ಎಂಬುದನ್ನು ತಿಳಿದೆ. ಹೌದು. ಇದನ್ನರಿತು ಬಂದ ಲಕ್ಷ್ಮಣನನ್ನು ಕೆಡಹಿದಿರಲ್ಲ. ನಿಮ್ಮ ಪೌರುಷವನ್ನು ಮೆಚ್ಚತಕ್ಕದ್ದು. ಈಗ ನಿಮ್ಮೆದು ನಿಂತವ ಸಾಮಾನ್ಯನೆಂದು ಭಾವಿಸಬೇಡಿ. ನಿಮ್ಮಲ್ಲಿ ಸಾರಿ ಹೇಳುತ್ತೇನೆ, ಏನು? ಇನ್ನಾದರೂ ಕಟ್ಟಿದ ಅಶ್ವವನ್ನು ಬಿಟ್ಟು ತಪ್ಪಾಯಿತೆಂದು ನನ್ನ ಕಾಲಿಗೆ ಎರಗಿದರೆ ಬಿಟ್ಟೇನು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ತರಳರು ಯಾರೆಂದು ಕೇಳಿ ಅಯ್ಯ, ಪೌರುಷದಿಂದ ಕುದುರೆಯನ್ನು ಕಟ್ಟಿದ್ದೇವೆ, ಹೆದರಿಸಿದವರನ್ನು ಯುದ್ಧದಲ್ಲಿ ಕೆಡಹಿದ್ದೇವೆ. ನಿನ್ನಲ್ಲಿ ಪರಾಕ್ರಮವಿದ್ದರೆ ತೋಳ ತುದಿಯಲ್ಲಿ ತೋರಿಬಿಡುತ್ತೇವೆ. ನಿಲ್ಲು ಯುದ್ಧಕ್ಕೆ. ಅಯ್ಯೋ ವಿಧಿ, ಭರತನು ಬಾಲಕರೊಡನೆ ಹೋರಾಡಿ ಮಡಿದನಲ್ಲ. ಯಾಗ ದೀಕ್ಷೆಯನ್ನು ಬಿಟ್ಟಿದ್ದೇನೆ, ನಾನೇ ರಥವೇರಿ ಹೊರಡುತ್ತೇನೆ. ಕುಶಲವರನು ಕಂಡ ರಾಮ ಕುಶಲವರನು ಕಂಡ ಸಾಹಸದಿ ಬಿಲ್ಬಾಣ ರಂಜಿಸುವ ನಿಸೀಮ ಸಾಹಸದಿ ಬಿಲ್ಬಾಣ ರಂಜಿಸುವ ನಿಸೀಮ ರಣದಿ ಬಿದ್ದವರ ನೋಡಿ ಸೌತ ಹೆಣಗಳ ತಿಂಬ ಭೂತಂಗಳ ಮೋಡಿ ಸೌತ ಹೆಣಗಳ ತಿಂಬ ಭೂತಂಗಳ ಮೋಡಿ ಹೊಣಗಳು ಕವಿದೌದು
ಕುಶಲವರನು ಕಂಡ ಏನಿದು ಯುದ್ಧ ರಂಗದಲ್ಲಿ ಅಸಂಖ್ಯ ಶವಗಳ ರಾಶಿಯೇ ಕಾಣುತ್ತಿರುವೆ. ದೂರದಲ್ಲಿ ಶರಚಾಪಾಸ್ತರಾಗಿ ಕಾಣುತ್ತಿರುವ ಆ ಬಾಲಕರು. ಆ ಕಡೆ ರಥವನ್ನು ಕೊಂಡೋಗುತ್ತೇನೆ. ಮಕ್ಕಳೇ, ಇನ್ನಾದರೂ ಬೇಡ ಬೇಡ ಮಕ್ಕಳಿರ ಸಂಪದವಿಲ್ಲವೆದು ಬಾಲಕರಿರ ಶಿಶುಗಳು ನೀವು ನಿಮ್ಮೊಡನೆ ಗಾಳಗಾವೇಗೆ ವಶವಾದರಾಗಲಿ ಆಗದಿದ್ದರೆ ನಿಮ್ಮ ಬೆಸರೇನು ತಂದೆ ತಾಯಿಗಳು ನೀವು ಋಷಿಯಾಶ್ರಮದಿ ಇನ್ನೋವ ನ್ಯಾಯ ಇನ್ನಾದರೂ ಬೇಡ ಬೇಡ ಮಕ್ಕಳಿರ ಮಕ್ಕಳೇ, ನಿಮಗೆ ಈ ರೀತಿಯ ಸಿಟ್ಟು ಯಾಕೆ? ಯಾಕೆ ಆವೇಶ? ತಾಳಿ ತಾಳಿ. ನಿಮ್ಮ ಊರು ಯಾವುದು? ತಂದೆ ತಾಯಿಗಳು ಯಾರು? ಬಿಲ್ವಿದ್ಯೆ ಕಲಿಸಿದ ಗುರು ಯಾರು? ಇಲ್ಲಿ ಬರಲು ಕಾರಣವೇನು? ಎಲ್ಲ ಪುರುಷ ಸಿಂಹನೇ. ಮಕ್ಕಳು ನಾವು ಮಾಡಲೇ ಮಕ್ಕಳು ನಾವು ನಿಮ್ಮೊಡನೆ ಕಾಳಗಗೆ ಹೆಮ್ಮಕ್ಕಳಂಬದಿ ನಮ್ಮ ಅರೆದು ಸಾಗೊಂಬು ಎಲ್ಲ ಪುರುಷ ಸಿಂಹನೇ. ನಮ್ಮ ಪರಿಚಯ ಕೇಳಿದ್ದಿ. ತಂದೆ ಯಾರೆಂದರೆ ತಾಯಿಯ ಗಂಡ, ತಾಯಿ ಎಂದರೆ ತಂದೆಯ ಹೆಂಡತಿ, ಗುರು ಎಂದರೆ ವಿದ್ಯೆ ಕಲಿಸಿದವ. ಇಷ್ಟಲ್ಲದೆ ಹೆಚ್ಚು ಹೇಳುವ ಯೋಗ್ಯತೆ ನಮ್ಮದಲ್ಲ. ವೀರರಾಮರನದೆ ಮಗ ವೀರರಾಮರನದೆ ಮಗ ಬೇರೆ ಹೋಗರಿಸುತ್ತಿರಲು ಕೂರ ಶರವ ಕುಶಲವರ ಮೋರಗಿಟ್ಟನು ಕೂರ ಶರವ ಕುಶಲವರ ಮೋರಗಿಟ್ಟನು ಹಿಂದೆ ರಾಮಾವರಣವೇ
ಮಕ್ಕಳೇ, ನೀವು ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಿ? ನನ್ನ ಹಣೆಯ ಕುಂಕುಮವನ್ನೇ ಒರೆಸಿಬಿಟ್ಟಿರಾ, ನನ್ನ ಮಾಂಗಲ್ಯ ಭಾಗ್ಯವನ್ನೇ ಕಡಿದಿರಾ, ನನ್ನ ಓಲೆ ಭಾಗ್ಯವನ್ನೇ ಕಳಚಿದಿರಾ. ಅಯ್ಯೋ ವಿಧಿಯೇ. ಅಚ್ಚ, ಅಮ್ಮನ ಕರಿಮಣಿಯನ್ನು ಅನ್ನ ಕದ್ದದ್ದು. ಗುರುಗಳೇ, ಅಮ್ಮನ ಕುಂಕುಮವನ್ನು ಅವ ಒರೆಸಿದ್ದು. ನಾನು ಒಂದು ದಿನ ಇಲ್ಲದಿದ್ದರೆ ಈ ರೀತಿಯ ತುಂಟಾಟಿಕೆ ಕಲಿಸುತ್ತೇನೆ ನಿಮಗೆ. ಸ್ವಾಮಿ, ಮಕ್ಕಳ ಮಂದ ಬುದ್ಧಿಯಿಂದ ನನ್ನ ಮಾಂಗಲ್ಯ ಭಾಗ್ಯವೇ ಕಳೆದು ಹೋಯಿತು. ಗುರುದೇವ, ಭರತ, ಶತ್ರುಘ್ನ, ಲಕ್ಷ್ಮಣನೊಂದಿಗೆ ನನ್ನ ಸ್ವಾಮಿಯೂ ಮಾಡಿದರಂತೆ. ಇನ್ನು ನನಗಾರು ಗತಿ ಸ್ವಾಮಿ? ಅಮ್ಮ ಜಾನಕಿ, ಚಿಂತಿಸಬೇಡ. ಮಕ್ಕಳೇ, ಎಲ್ಲಿ ಯುದ್ಧರಂಗ ತೋರಿಸಿ. ಬನ್ನಿ ಗುರುಗಳೇ. ಕಮಂಡಲದಿಂದ ಮಂತ್ರಜ್ಜಲವನ್ನು ಪ್ರೋಕ್ಷಿಸಿ ಮಡಿದವರನ್ನು ಎಬ್ಬಿಸುತ್ತಿದ್ದೇನೆ. ವಾಲ್ಮೀಕಿ ಮುನಿವರ, ತಮಗಿದ್ದ ರಾಮನ ಪ್ರಣಾಮಗಳು. ಶುಭೋಗಲಿ. ಅರಳಿ ನಮ್ಮನ್ನು ಬದುಕಿಸಿದ್ದವರು ತಾವು. ಈ ಮಕ್ಕಳ್ಯಾರು? ಇವರಿಗೂ ನಿಮಗೂ ಸಂಬಂಧವೇನು ಮುನಿವರ? ಶ್ರೀರಾಮ, ವಂಶಜ ಕೇಳು ಬಹಳ ಮಾತುಗಳಿಗೆ ಈ ನಡತೆ ಈ ರಾಗದೋಳು ಮೊದಲುಂಟು ಧಾನವಾದಾಗ ಕೇಳು ಆ ಮಾತು ನಿನಗೆ ಏನಾಗಬೇಕಿವರು ಜಾನಕಿಯ ಸುತರು ಜಾನಕಿಯ ಸುತರು ಭಾನುವಂಶದ ಕೇಳು ಶ್ರೀರಾಮ, ನಿನ್ನ ಸೀತೆ ಕಾಡಿನಲ್ಲಿ ಒಬ್ಬಂಟಿಗಳಾಗಿ ರೋಧಿಸುತ್ತಿದ್ದಾಗ ನಾನಲ್ಲಿಗೆ ಹೋದವನು. ಆಕೆಯನ್ನು ಸಂತೈಸಿ ಆಶ್ರಮಕ್ಕೆ ಕರೆತಂದು ಸಲಹಿದೆ. ಆಕೆ ಎತ್ತ ಬಾಲಕರೇ ಕುಶಲವರೆಂದು ಹೆಸರಿಸಿ ಸಕಲ ಶಿಕ್ಷಣವನ್ನು ನೀಡಿದೆ. ಇನ್ನಾದರೂ ನೀನು ಪಿತೃತ್ವದ ಹೊಣೆ ನಿರ್ವಹಿಸು. ಮುನಿವರ, ನಿಮ್ಮಂತಹ ಗುಣಾಢ್ಯರಿಂದಲೇ ಈ ಭೂಮಿಯಲ್ಲಿ ಧರ್ಮವು ಸ್ಥಿರವಾಗಿ ಉಳಿದಿದೆ. ನಿಮ್ಮ ಆಜ್ಞೆಗಳನ್ನು ಇನ್ನು ಮೀರಲಾರೆ. ಎಲ್ಲಿ ನನ್ನ ರತಿ? ಜಾನಕಿ, ದೂರವೇಕೆ ನಿಂತಿರುವೆ? ನನ್ನನ್ನು ಕ್ಷಮಿಸಲಾರೆ ಪ್ರಿಯೆ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಬನ್ನಿ ಮಕ್ಕಳೇ, ನನ್ನ ತೊಡೆಯೇರಿ. ಜಾನಕಿ, ಪತಿದೇವ, ನಾವೆಲ್ಲರೂ ಮಹಿಮರಾದ ವಾಲ್ಮೀಕಿ ಮಹರ್ಷಿ ಮುನಿವರನ್ನು ಕೊಂಡಾಡುತ್ತಾ ಅಯೋಧ್ಯೆ ವಿಮುಖವಾಗಿ